ಹಾಯ್ ಎಲ್ಲರಿಗೂ. ಇವತ್ತು ನಾವು ಸೀಮಂತ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದೇವೆ. ಬನ್ನಿ ಹೋಗಿ ಬರುವ. ಸೀಮಂತ ಕಾರ್ಯಕ್ರಮವನ್ನು ಹಾಲಿನಲ್ಲಿ ಇಟ್ಟುಕೊಂಡಿದ್ದರು. ಹಾಲಿಗೆ ಹೋಗಲು ಮಿನಿ ಬಸ್ನ ವ್ಯವಸ್ಥೆಯನ್ನು ಮಾಡಿದ್ರು. ನಾವೆಲ್ಲರೂ ಅದರಲ್ಲಿ ಕುಳಿತುಕೊಂಡು ಹಾಲಿನ ಕಡೆಗೆ ಹೊರಟೆವು. ಈಗ ಎಲ್ಲರೂ ಹಾಲಿಗೆ ಬಂದು ತಲುಪಿದೆವು. ಎಂಟ್ರೆನ್ಸ್ನಲ್ಲಿ ಬೇಬಿ ಶವರ್ ಆಫ್ ಸೌಮ್ಯ ಪ್ರದೀಪ್ ಅಂತ ಬರೆದಿತ್ತು. ಹಾಲ್ನ ಒಳಗಡೆ ಬರುವಾಗ ಫೋಟೋಶೂಟ್ ನಡೆಯುತ್ತಿತ್ತು. ಫೋಟೋಶೂಟ್ ನಡೆಯುವಾಗ ನಾನು ಕೂಡ ವಿಡಿಯೋವನ್ನು ತೆಗೆದುಕೊಂಡೆ. ವಿಡಿಯೋ ಎಲ್ಲ ಮಾಡಲಿಕ್ಕೆ ನನಗೆ ಕೂಡ ತುಂಬ ಸುಲಭ ಆಯಿತು. ಈಗ ಶ್ರೀಮಂತ ಶಾಸ್ತ್ರ ಶುರುವಾಯಿತು. ಹೀಗೆ ಒಂದೊಂದು ಶಾಸ್ತ್ರಗಳು ಶುರುವಾಯಿತು. ಮೊದಲಿಗೆ ಬಾಳೆ ಎಲೆಯನ್ನು ಹಾಕಿ ಎಲ್ಲ ಸಿಹಿ ತಿಂಡಿಗಳನ್ನು ಬಡಿಸುತ್ತಾರೆ. ಅದನ್ನು ಒಂದರ ನಂತರ ಒಂದು ತುಂಬ ಸುಂದರವಾಗಿ ಜೋಡಿಸಿ ಇಡ್ತಾರೆ. ಈಗ ಸಿಹಿ ತಿಂಡಿಗಳನ್ನೆಲ್ಲ ಒಂದು 5 ಬಗೆಯ ಇಲ್ಲದಿದ್ದರೆ 7 ಬಗೆಯ ಸ್ವೀಟನ್ನು ಬಡಿಸ್ತಾರೆ. ಈ ಶಾಸ್ತ್ರದಲ್ಲಿ 5 ಬಗೆಯ ಸ್ವೀಟ್ಸ್, 7 ಬಗೆ, 9 ಬಗೆ ಹೀಗೆ ಬೆಸ ಸಂಖ್ಯೆಯಲ್ಲಿ ಸ್ವೀಟ್ಸ್ ಮಾಡಿ ಬಡಿಸ್ತಾರೆ. Kaji da, kamoda, sojiga.
ಹಣ್ಣು ಹಂಪಲುಗಳನ್ನು ಮತ್ತು ಸ್ವೀಟ್ಗಳನ್ನು ತುಂಬ ಸುಂದರವಾಗಿ ಜೋಡಿಸಿ ಇಟ್ಟಿದ್ದಾರೆ. ನೋಡಿ ತುಂಬ ಸುಂದರವಾಗಿ ಜೋಡಿಸಿದ್ದಾರೆ. ಇದರಲ್ಲಿ ಮದುಮಗಳ ಮುಖ ಕೂಡ ಕಾಣ್ತದೆ. ಅದರ ಸ್ವೀಟಿನ ಒಳಗಿನಿಂದ ಮದುಮಗಳ ಮುಖ ತುಂಬ ಸುಂದರವಾಗಿ ಕಾಣ್ತದೆ. ಇದು ಹಾಗೆ ಮುಖ ಕಾಣುವ ಹಾಗೆ ಜೋಡಿಸ್ತಾರೆ ಅವರು ಎಲ್ಲ ಸ್ವೀಟ್ಗಳನ್ನಿಟ್ಟು. ತುಂಬ ಜನ ಬಂದಿದ್ದರು. ನೆಂಟರಿಗೆ ತಂಪಾದ ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಅವರೆಲ್ಲ ತಂಪಾದ ಪಾನೀಯವನ್ನು ಕುಡಿದು ಬಂದು ತಮ್ಮ ತಮ್ಮ ಸೀಟಿನಲ್ಲಿ ಕುಳಿತು ಸೀಮಂತ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದರು. ಐದು ಜನ ಮುತ್ತೈದೆಯರು ಸೇರಿ ಮದುಮಗಳಿಗೆ ಆರತಿಯನ್ನು ಕೂಡ ಮಾಡಿದ್ರು. ಆರತಿಯನ್ನು ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಿದ್ರು. ನಂತರ ಫೋಟೋಶೂಟ್ ನಡೆಯಿತು. ಕಪಲ್ಸ್ ಫೋಟೋಶೂಟ್ ನಡೆಯಿತು. ನಂತರ
ಈ ಶಾಸ್ತ್ರದಲ್ಲಿ ಮದುಮಗಳ ತಾಯಿ ಮತ್ತು ಅತ್ತೆ ಮತ್ತು ಗಂಡ ಮತ್ತು ನೆಂಟರಿಷ್ಟರು ಬಂದು ಇಷ್ಟವಾದ ಸಿಹಿ ತಿಂಡಿಗಳನ್ನು ತಿನ್ನಿಸಿದರು ಮತ್ತು ಮಕ್ಕಳಿಗೆ ಕೂಡ ಸಿಹಿ ತಿಂಡಿಯನ್ನು ಕೊಟ್ಟರು. ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಆಶೀರ್ವಾದ ಮಾಡಿ ಫೋಟೋವನ್ನು ತೆಗೆಸಿಕೊಂಡರು.
ಊಟದ ವ್ಯವಸ್ಥೆ ಕೂಡ ಮಾಡಿದರು. ನಂತರ ಎಲ್ಲರೂ ರುಚಿಯಾದ ಊಟವನ್ನು ಮಾಡಿದರು. ವೆಜ್ ಮತ್ತು ನಾನ್ ವೆಜ್ ಊಟದ ವ್ಯವಸ್ಥೆಯನ್ನು ಮಾಡಿಸಿದರು. ಊಟದಲ್ಲಿ ಸೇಮಿಗೆ ಮತ್ತು ಚಿಕನ್ ಕಡಾಯಿ ಮತ್ತು ಗೀ ರೋಸ್ಟು, ಮತ್ತು ಕಬಾಬ್ ಇತ್ತು, ಮತ್ತು ಮೊಟ್ಟೆ ಮಸಾಲ, ಎಗ್ ಮಸಾಲ ಇತ್ತು, ಮತ್ತು ಬಿರಿಯಾನಿ, ಚಿಕನ್ ಬಿರಿಯಾನಿ, ಸಲಾಡ್, ಅನ್ನ, ಸಾರು, ಪಾಯಸ ಇತ್ತು. ಈ ಊಟದ ವ್ಯವಸ್ಥೆಯನ್ನು ನಿತ್ಯಾನಂದ ಕ್ಯಾಟರರ್ಸ್ನವರು ಮಾಡಿದರು. ತುಂಬ ರುಚಿಯಾಗಿತ್ತು, ತುಂಬ ಶುಚಿಯಾಗಿತ್ತು. ರುಚಿಯಾದ ಊಟವನ್ನು ಎಲ್ಲರೂ ಸವಿದರು. ಊಟದ ನಂತರ ಲೈಮ್ ಸೋಡಾದ ವ್ಯವಸ್ಥೆ ಕೂಡ ಇತ್ತು. ಐಸ್ ಕ್ರೀಮ್ ವಿತ್ ಚಾಕ್ಲೇಟ್ ಸಿರಪ್ ಇತ್ತು. ನಂತರ ಐಸ್ ಕ್ರೀಮ್ ಪ್ರಿಯರಿಗೆ ಐಸ್ ಕ್ರೀಮ್ನ ವ್ಯವಸ್ಥೆ ಕೂಡ ಇತ್ತು. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಐಸ್ ಕ್ರೀಮ್ ಅಂದರೆ ಇಷ್ಟನೇ. ಹಾಗೆ ಐಸ್ ಕ್ರೀಮ್ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟನೇ. ನಂತರ ಬಂದವರಿಗೆಲ್ಲ ಸ್ವೀಟ್ನ ವ್ಯವಸ್ಥೆ ಕೂಡ ಇತ್ತು. ಲಡ್ಡು, ಚಕ್ಕುಲಿ ಮತ್ತು ಬಾಳೆಹಣ್ಣಿನ ವ್ಯವಸ್ಥೆ ಕೂಡ ಮಾಡಿದರು. ಸೀಮಂತ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.